ಶಿಶು ಕೇಂದ್ರೀಕೃತ ಶಿಕ್ಷಣ ಸಹಾಯಧನ ಯೋಜನೆಯಲ್ಲಿ ಅನುದಾನ ಪಡೆಯುತ್ತಿರುವ ರಾಜ್ಯದ ವಿಶೇಷ ಶಾಲೆಗಳಲ್ಲಿ ಸೇವಾ ನಿರತರಾಗಿರುವ ವಿಶೇಷ ಶಿಕ್ಷಕರು ಮತ್ತು ಸಿಬ್ಬಂದಿಗೆ ಗೌರವಧನ ದ್ವಿಗುಣಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಂಘದ ವತಿಯಿಂದ ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕಿನಿಗೋಳಿ ಚರ್ಚಿನ ಪ್ರಧಾನ ಧರ್ಮಗುರು ಫಾದರ್ ಮ್ಯಾಥ್ಯೂ ವಾಸ್ ಅವರು, ವಿಶೇಷ ಮಕ್ಕಳ ಸೇವೆ ಎಂದರೆ ದೇವರ ಸೇವೆ ಮಾಡಿದಂತೆ. ಅಂತಹ ಸೇವೆ ನೀಡುತ್ತಿರುವ ಶಿಕ್ಷಕರಿಗೆ ಸರ್ಕಾರ ಸರಿಯಾದ ಸವಲತ್ತು ವೇತನ ನೀಡಬೇಕು. ವಿಶೇಷ ಶಿಕ್ಷಕರ ಅಳಲು ಆಲಿಸಲು ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈ ವಿಕಲಚೇತನರ ಈ ಶಾಲೆ ಅಂತ ಹೇಳಿದರೆ ಇದು ಒಂದು ವಿಶೇಷ ಶಾಲೆ. ಈ ಮಕ್ಕಳು ವಿಶೇಷ ಮಕ್ಕಳು, ದೇವರ ಮಕ್ಕಳು. ಇವರು ನಾವು ಹೇಳ್ತೇವೆ ಮಕ್ಕಳೆಲ್ಲ ದೇವರ ಪ್ರತಿರೂಪ, ದೇವರ ಮಕ್ಕಳು. ಅದರಲ್ಲೂ ಕೂಡ ಇಂತಹ ಮಕ್ಕಳು ವಿಶೇಷವಾಗಿ ದೇವರ ಮಕ್ಕಳು. ಈ ದೇವರ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವಂತ ಈ ಶಿಕ್ಷಕರು ಮಾಡುವ ಈ ಸೇವೆ ದೇವರ ಸೇವೆ, ಇದು ದೇವರ ಕೆಲಸ ಅಂತ ನಾನು ಈ ಮುಖಾಂತರ ಹೇಳಲು ಬಯಸ್ತಾ ಇದ್ದೇನೆ. ಈ ಸಂದರ್ಭ ಸಂಘದ ರಾಜ್ಯ ಗೌರವ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷೆ ರೇಷ್ಮಾ ಮಾರ್ಟಿಸ್ ಮೊದಲಾದವರು ಪಾಲ್ಗೊಂಡಿದ್ದರು.